ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಟ್ಟ ಬಿಸಿರೋಡು ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಮಂಗಳೂರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಮಾನುಲ್ಲಾ ಅವರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಲ್ಲಿನ ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದೆ. ದಲಿತ ಮುಖಂಡ ವಿಶ್ವನಾಥ ಚಿಂತಿಮಾರ್ ಅವರ ದೂರಿನ ಮೇರೆಗೆ ಭೇಟಿ ನೀಡಿದ ವೇಳೆ ಹಾವು ಶಾಲೆಯ ತರಗತಿಯ ಒಳಗೆ ಬರಲು ಹವಣಿಸುತ್ತಿರುವುದನ್ನು ಕಂಡು ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆದಿದೆ. ಶಾಲೆಯ ಸುತ್ತಲೂ ಗಿಡಪೊದೆಗಳಿಂದ ತುಂಬಿರುವುದನ್ನು ಕಂಡು ಕೋಪಗೊಂಡ ಇನ್ಸ್ಪೆಕ್ಟರ್ ಅಮಾನುಲ್ಲಾ ಅವರು ಶಾಲೆಯ ಸುತ್ತ ಯಾಕ್ರಿ ಪೊದೆಗಳನ್ನು ಕ್ಲೀನ್ ಮಾಡಿಸಿಲ್ಲ ಎಂದು ಕೇಳಿದ್ದಲ್ಲದೆ ಸ್ಥಳೀಯ ಪುರಸಭೆಗೆ ಹಾಗೂ ಆಶ್ರಮ ಶಾಲೆಗೆ ತಾಗಿಕೊಂಡ ಜಮೀನಿನವರೆಗೂ ತಿಳಿಸಿ ಆದಷ್ಟು ಬೇಗ ಸ್ವಚ್ಛಗೊಳಿಸಿ ಎಂದು ಸೂಚನೆ ನೀಡಿದ್ದಾರೆ. ಪುಟಾಣಿಗಳು ಹೆದರಿಕೆಯಿಂದ ಇಲ್ಲಿ ಪಾಠ ಕೇಳಬೇಕಾ ಎಂದು ಪ್ರಶ್ನಿಸಿದವರು ಶಿಥಿಲಾವಸ್ಥೆಗೆ ತಲುಪಿದ ಕಟ್ಟಡದ ದುರಸ್ತಿಗಾಗಿ ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದರು. ಕೆಲ ಹೊತ್ತು ಮಕ್ಕಳ ಜೊತೆ ಮಾತನಾಡಿ ಮಾಹಿತಿ ಪಡೆದವರು ಇಲ್ಲಿನ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿ ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ತಿಳಿಸಿದ್ದಾರೆ. ಕಾರ್ಪೊರೇಷನ್ ಕೊಡಬೇಕು. ಈ ಥರ ಇಲ್ಲಿ ನಮ್ಮದು ಇದಿದೆ, ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಪುಟ್ಟ ಪುಟಾಣಿಗಳಲ್ಲಿ ಕಲಿತಾ ಇದ್ದಾರೆ. ಸೊ ಅಕ್ಕಪಕ್ಕದಲ್ಲಿ ಗಿಡ ವಗೇರೆ ಬೆಳೆದಿದೆ, ಹಾವಿನ ಓಡಾಟ ಜಾಸ್ತಿ ಇದೆ. ಸೊ ಅನಾಥವಾದ ಸಂಬಂಧವಿದೆ. ದಯವಿಟ್ಟು ಅದನ್ನು ಕ್ಲೀನ್ ಮಾಡಿಕೊಳ್ಬೇಕು ಅಂತ ಬರವಣಿಗೆಯಲ್ಲಿ ಅಲ್ಲ, ನೀವು ಅದನ್ನು ಕೇಳ್ಕೊಳ್ಳೋದು ಕೊಡಿ ಕಾರ್ಪೊರೇಷನ್ಗೆ. ಯಾರಾದರೂ ಕೊಟ್ಟು ಬಿಡಿಸಿ ಹಾಕೊಂಡು ಬನ್ನಿ. ನಾನು ಕಾರ್ಪೊರೇಷನ್ ಕಮಿಷನರ್